ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಬಂಟ್ವಾಳ ಬಿಜೆಪಿ ವತಿಯಿಂದ ಬಿಜೆಪಿ ಕಾರ್ಯಕರ್ತರಿಗಾಗಿ ದಿ ಕಾಶ್ಮೀರ್ ಫೈಲ್ಸ್ ಚಿತ್ರದ ಉಚಿತ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. 700ಕ್ಕಿಂತಲೂ ಅಧಿಕ ಮಂದಿ ಏಕಕಾಲದಲ್ಲಿ 2 ಪರದೆಗಳಲ್ಲಿ ಚಿತ್ರವನ್ನು ವೀಕ್ಷಣೆ ಮಾಡಿದರು. ಕಾಶ್ಮೀರದ ಹಿಂದೂ ಪಂಡಿತರ ಹತ್ಯೆಯ ನೈಜ ಘಟನೆಯ ಆಧಾರಿತ ನಿರ್ಮಿಸಲಾದ ಈ ಚಿತ್ರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ರಾಜ್ಯದ ಬಹುತೇಕ ಕಡೆಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಚಿತ್ರ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಮಂಗಳೂರಿನ ಭಾರತ್ ಮಾಲ್ನ 2 ಥಿಯೇಟರ್ಗಳಲ್ಲಿ ಚಿತ್ರ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. 10ಕ್ಕೂ ಅಧಿಕ ಬಸ್ಗಳನ್ನ ಚಿತ್ರ ವೀಕ್ಷಣೆಗೆ ಉಚಿತವಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಕಾಶ್ಮೀರ ಫೈಲ್ಸ್ ಇದು ಕೇವಲ ಕಾಶ್ಮೀರಕ್ಕೆ ಸೀಮಿತವಲ್ಲ, ಜಗತ್ತಿನಲ್ಲಿ ಮುಸ್ಲಿಮರ ನಡವಳಿಕೆಯನ್ನ ಈ ಚಿತ್ರದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಎಂದು ಚಿತ್ರ ವೀಕ್ಷಣೆ ಮಾಡಿದ ಬಳಿಕ ಕಲರ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ರು. ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಧಿಕ್ಕರಿಸಿ ಸಂವಿಧಾನ ವಿರೋಧಿ ವಾದ, ನ್ಯಾಯ ವಿರೋಧಿ ಪ್ರತಿಭಟನೆ ನಡೆಸಿರುವುದು ಇವರ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಸಂಘಟನೆಗೆ ಬೆಂಬಲ ನಿಂತಿರುವುದು ಸ್ಪಷ್ಟವಾಗುತ್ತದೆ ಎಂದು ಅವರು ಹೇಳಿದರು. ಇದು ಜಗತ್ತಿನ ವಿಷಯ ಮತ್ತು ಇಡೀ ಭಾರತದ ಆದ್ಯಂತ ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ ಇದನ್ನೇನಾದರೂ ತಡೆಯದಿದ್ದರೆ ಹಿಂದೂ ಸಮಾಜವನ್ನು ನಾಶ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತಾರೆ. ಅದು ಕಾಶ್ಮೀರ ಪಂಡಿತರು ಅಂತ ತೋರಿಸಿದ್ದಾರೆ, ಅಲ್ಲಿ ಸಿಖ್ಖರನ್ನು ಕೊಂದಿದ್ದಾರೆ, ದಲಿತರನ್ನು ಕೊಂದಿದ್ದಾರೆ, ಉಳಿದೆಲ್ಲ ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿಯೂ ಅದೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಚ್ಚರಿಕೆಗೋಸ್ಕರ ಆ ಅಗ್ನಿಹೋತ್ರಿಯವರಿಗೆ 100 ಬಾರಿ 1000 ಬಾರಿ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಎಚ್ಚರಿಸಿದ್ದಾರೆ. ಹಿಂದೂ ಸಮಾಜ ಎಚ್ಚರಿಕೆ ಆಗಬೇಕು. ತಾನೆಲ್ಲ ಭೇದ ಭಾವವನ್ನು ಬಿಟ್ಟು ಹಿಂದೂ ಸಮಾಜ ಒಟ್ಟಾಗಿ ನಿಂತುಕೊಂಡು ಈ ರಾಕ್ಷಸ ಕೃತ್ಯವನ್ನು ತಡೆಯುವಂಥ ಒಂದು ಕೆಲಸ ಮಾಡಬೇಕು. ನಾವು ಯಾರ ವಿರುದ್ಧ ಇಲ್ಲ, ನಾವು ಅದರ ರಾಕ್ಷಸಿ ಮನೋಭಾವನೆಯ ಹಿಂಸಾಚಾರದ ಭಯೋತ್ಪಾದನೆ ವಿರುದ್ಧ ನಾವು ಇದ್ದೇವೆ. ಅದಕ್ಕೆ ಇವರಿಗೆ ಧನ್ಯವಾದ ಕೊಡ್ತಾ ಇರುವಂಥದ್ದು. ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು.